ಕೊರಟಗೆರೆ ಪಟ್ಟಣದ ಕಂದಾಯ ಇಲಾಖೆಗೆ ತುಮಕೂರು ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳ ಸಭೆಯನ್ನ ನಡೆಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಕಲ್ಪತರು ಜಿಲ್ಲೆಯ 10 ತಾಲೂಕಿನ ಸುಗಮ ಸಂಚಾರಕ್ಕಾಗಿ ಸರ್ಕಾರಿ ಬಸ್ಸುಗಳ ಪರ್ಯಾಯವಾಗಿ 1585ಕ್ಕೂ ಖಾಸಗಿ ಬಸ್ಸುಗಳ ಬಳಕೆಯಿಂದ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವುದಾಗಿದೆ. ಖಾಸಗಿ ಬಸ್ಸುಗಳ ನಿರ್ವಾಹಕ ಮತ್ತು ಮಾಲೀಕರಿಗೆ ನಿಗದಿತ ಶುಲ್ಕಕ್ಕಿಂತ ಹೆಚ್ಚಿನ ಹಣ ಪಡೆಯದಂತೆ ಈಗಾಗಲೇ ಸಭೆಯಲ್ಲಿ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ಸಾರ್ವಜನಿಕ ಸಭೆ, ಜಾತ್ರೆ, ನಾಟಕ ಮತ್ತು ಸಮಾರಂಭ ಸಂಪೂರ್ಣ ರದ್ದುಪಡಿಸಲಾಗಿದೆ. ಸಾರ್ವಜನಿಕರು ಅವಶ್ಯಕತೆ ಇದ್ದರೆ ಮಾತ್ರ ಪ್ರಯಾಣಿಸಿ, ಇಲ್ಲವಾದರೆ ಆರೋಗ್ಯವಾಗಿ ಮನೆಯಲ್ಲೇ ಇರಬೇಕು ಎಂದು ಮನವಿ ಮಾಡಿದರು. ಈಗಾಗಲೇ ಜಿಲ್ಲೆಯಾದ್ಯಂತ ಏನು KSRTC ಸ್ಟ್ರೈಕ್ ನಡೆದಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಅಲ್ಟರ್ನೇಟ್ ಆಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅಂದರೆ 1585ಕ್ಕಿಂತ ಹೆಚ್ಚು ಮ್ಯಾಕ್ಸಿ ಕ್ಯಾಬ್ ಮತ್ತು ಬಸ್ ಎಲ್ಲ ಹಿಡ್ಕೊಂಡು ಕಾಂಟ್ರಾಕ್ಟ್ ಕ್ಯಾರೇಜ್ಗಳು ಎಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ಅವರು ಸರ್ವಿಸಸ್ ಕೊಡ್ತಾ ಇದ್ದಾರೆ. ಇದು ಓನ್ಲಿ ಬದಲಿ ಸರ್ವಿಸಸ್. ಇವ್ರದ್ದು ಮುಷ್ಕರ ಅಂತ್ಯ ಆಗೋದು ಒಳಗಾಗಿ ಸಾರ್ವಜನಿಕರಿಗೆ ತುರ್ತಾಗಿ ಯಾವುದೇ ತೊಂದರೆ ಆಗದಂತೆ ನಾವು ಇದನ್ನು ಅವರೊಂದಿಗೆ ಸಭೆ ಜರುಗಿಸಿ ಮಾಡ್ತಾ ಇದ್ದೀವಿ. ಕೆಲವು ಕಡೆ ಅಲ್ಲಿ ಇಲ್ಲಿ ಈ ಹೆಚ್ಚು ರೇಟ್ ಅಂದರೆ ಟಿಕೆಟ್ ರೇಟ್ ಹೆಚ್ಚು ತಗೋತಾ ಇದ್ದಾರೆ ಅಂತ ಏನು ಕಂಪ್ಲೇಂಟ್ ಬರ್ತಾ ಇದೆ. ಅಂಥ ಕಂಪ್ಲೇಂಟ್ ಬಂದಾಗ ನಾವು ಆಯಾ ಪೊಲೀಸ್ ಸ್ಟೇಷನ್ಗಳಿಗೆ ಹೇಳಿದ್ದೀವಿ. ಅದು RTA ಟಿಕೆಟ್ ರೇಟ್ ಅಲ್ಲ, ಗೌರ್ಮೆಂಟ್ ಟಿಕೆಟ್ ರೇಟ್ ಅಲ್ಲ, RTAದಲ್ಲಿ ಏನು ನಿರ್ಧಾರ ಆಗಿದೆ ಅದಕ್ಕಿಂತ ಹೆಚ್ಚಿನ ಅಮೌಂಟನ್ನು ಅವರು ಯಾವುದೇ ಕಾರಣ ತಗೊಳ್ಬಾರ್ದು ಅಂತ ನಿರ್ದೇಶನ ನೀಡಿದ್ದೀವಿ. ಈ ಸಂದರ್ಭದಲ್ಲಿ ಅವರು ಅಷ್ಟೇ ಜಿಲ್ಲಾಡಳಿತದೊಂದಿಗೆ ಸಹಕಾರ